ಸಿದ್ವಾನ ಈಗ ಹೇಳಣ್ಣ. ಅಲ್ಲ ನಿಮ್ಮ ಅಣ್ಣಾರೇ ಅರ್ಧ ಕಡ್ದು ಬಿಟ್ಟಿದ್ದ ಪಡ ಮತ್ತು ಈಗಾರ ನೀವು ಅರ್ಧ ಕಡ್ಸಾಕ ಚೀನ್ಯ ಗಡಗ್ ನಾನು ನಾಳೆ ಏನಾರು ಬಂದು ಜಗಳ ತೆಗೆದ್ರು ಅದಕ್ಕೆ ನೀನ ಎಲ್ಲ ನೋಡ್ಕೋಬೇಕ. ಏಪ ಮೊದ್ಲ ಪಡ ಸಿಗೋಲ್ವು ಮಾರಾಯ ನಾವು ಜಗಳ ಆಡ್ರು ಬಂದು ಹೇಳ್ತೀನಿ ಬಾನ. ನೀನ ನೋಡ್ಬೇಕು ನೋಡ. ಕೈಡ್ರಿ ಹುಡುಗರ ಬಡ ಬಡ ಕೈಡ್ರು ವಾಗಾಚ್ ಮಾಡಿ ಸೇರ್ಪ ಮಡ್ಡ ಪಟ್ಟದ ಎಲ್ಲ ಬಳಿ ಸೇರ್ಬಿಟ್ಟು ನೋಡಿ. ಮೊದ್ಲ ಕಬ್ ಸಿಗೋಲ್ಲ ಇಲ್ಲಿ ಪಡದ ಮಾಲಕ್ ಹೆಂಗ್ ಹೇಳ್ತಾನ ಹಂಗಟ್ ಕೇಳ್ರಿ ಗ್ಯಾಂಗ್ನವ್ರಿ. ಅದ್ ಯಾವ ಪಾಯಪ್ ಕಡದ್ರೇನೋ ಸರಣ ಹಟ್ಟಿ ಪೈಪ ಹೊಡೆದ್ರೆ ಆಮಲ್ಪ. ಬೋರ್ ಬಂದ್ ಮಾಡಿದ್ರೆ ಡಾಕ್ಟರ್ ಆಯ್ದಿಲ್ಲ ಇಲ್ಲಿ ನೋಡಪ್ಪ ಅದ್ನೇನು ಪೈಪ್ ಇದನ್ನ ಮಾಡ್ರಿ ಆಂಬಲ್ ಅಟ್ ಕೊಹ್ಲಿ ಅದು ನೋಡ್ದೇನ ಕೊಹ್ಲಿ ಅದು ಇದನ್ನ ಮಾಡಲ್ದಂಗ ಸ್ವಲ್ಪ ವಾಗಾಚ್ ಮಾಡಿ ಕರ್ಸು. ಕೊಹ್ಲಿ ಕಾಯ್ಬೇಡ್ರಿ ಬಾಯ್ಟ್ ಗಜ್ ಕೇಳ್ರಿ. ಏರ್ ಸಾವಿರ ಎಲ್ಲ ಬರೋಬ್ಬರ ಕಡಿಯತ್ತಲ್ಲ ಹುಡುಗ. ಏನ್ ಕಡಿತಾರ್ರಿ ಅತಿ ಕೋಲಿ ಬೀಜ ನೋಡ್ರಿ ಯಾಕೆ ಹಂಗ್ರಿ ಇದೇನು ಬರೀ ಈ ಅತಿ ಬೀಜ ನೋಡ್ರಿ ಅವನ ಈ ಅತಿ ಬೀಜ ಕದಾರ್ರಿ ಇದನ್ನ ಮಾಲಕ್ ನಾವು ವರ್ಷ ಬೆಳೆಸಿ ಏನ್ ಮಾಡ್ತ ನೋಡ್ರಿ ಅತಿ ಬೀಜ ಸುಮ್ನಿ ಹಚ್ಚಿ ಹುಡುಕ್ಯಾಡ್ರ ಪಡ ಸಿಗೋಲ್ವು ನಿಮ್ ಹಿರಿದವನ ಹಡ್ಡಿ ಆ ನಮ್ನಿ ಕಾಕೋದ್ ಕೂತಾರ ಬೀಜ. ಈ ಅರ್ಧಿ ಓದನ್ ಸೈಜ್ ಕುರ್ಕುರ್ ಕಡಿಯತ್ತಾರ ನಿಮ್ಗೆ ಹಂಗ್ರಿ. ನೀ ಅದ್ನ್ಯಾಕ ನನಗೆ ತೋರ್ಸಾತಿ. ನಿಮ್ ಹಿರಿದವನ ಹಡ್ಡಿ ಈ ನಮನಿ ಬೀಜ ಕಾಯ್ದ್ರು. ಚಿಪ್ಪಡ್ ಹಚ್ಚಿ ಮಕ್ಕಳೇ ವಾಡಿ ಬಂದರು ಏನ ಕಬ್ಬು ಕಡಿಯಾಕ ಬಂದರು. ಸರಿಗ ಹೆಸರು ಹಡ್ಸಿ ಮಕ್ಕಳ್ರಿ ಗ್ಯಾಸ್ ಹಚ್ಕೊಂಡ್ ತಿರ್ಗಾಡ್ರು ಪಡ ಸಿಗೋಲ್ವು. ಸೌಕರ ಇಲ್ಲ ಗಪ್ರಿ ಏನ್ರಿ ಹೇಳ್ತಿ ಕೋಲಿ ಬೀಜ ಹೆಂಗ ಹಬ್ಬ ಕೊಡ ಹೆಂಗ್ ಕೊಡ್ಬೇಕು ನಿಮ್ಗೆ ಒಟ್ಟ ಟೆನ್ಷನ್ ತಗೋಕ ಏನ್ ಟೆನ್ಷನ್ ವರ್ಷ ಬೆಳೆಸಿ ಏನ್ ಉಳಿದಿತ್ತು ಹೋಗ್ರಿ ಯಾ ಚಿಪ್ಪಾಡಿಗೆ ಹಂಗ್ರಿ ಇದ ಏನ್ ಅನ್ಗಾಡ ಮಾರ ಅಂದ್ರೆ ಏನ್ ಮಾತಿ ಹೇಳ್ತಿ ಯಾವ ಕೊಂದರ್ ಬೈಸ ಅಂತ ಕುಡ್ಕುಡ್ ಅವ ಬಿಡ್ತಾನ್ರಿ ಈ ಬಾಯಿಗಳು ಇಟ್ಟಿ ಹಗಲಿ ಕುಡ್ದು ಬಂದಾನ್ರಿ. ಬೈಸ ಯಾಕೋ ಕುಡಿಯತ್ತ ಇವ್ ಹಲ್ಲು ಮುರ್ಕೊಂಡು ಅಗಸಿ ಬಾಗಿನ ಹಲ್ಲು ಮಾಡ್ಕೊಂಡು ಇವ್ ಬರೀ ಇದನ್ನ ಮಾಡ್ತಾನ್ರಿ. ಆತ್ ಬಿಡಪ್ಪ ಚಿಪ್ಪಾಟಿಗೆ ಹೋಗಿ ಕುಡ್ತಾನ್ರಿ ಇವ್ ಸೆಲಿಮೇರ. ಅವ್ ಕುಡಿದ್ ಬೇಕಾಗಿತ್ತು ಕಬ್ ಹಂಗ್ ಕಡದ್ರೆ ಹೆಂಗ್ ಮಾಡ್ಬೇಕು ನಾವು ಆತಳು 4 ಬೀಸ್ ಉಳಿದ್ರೆ ವರ್ಷ ಕೊಯ್ಸಿದ್ ಏನಾಗತ್ತೆ ಮಲಕ್ರದ ಚಲೋ ಐತಿ ಗಾಡಿ ಬಾಡಿ ಸಂಬಂಧ ಮಾಡೋರು ನಾವೇನ್ ಮಾಡ್ಬೇಕ್ರಿ. ಮುಗಿದ್ ಹರ್ದ 12 ಆಯ್ತು ನಮ್ದು ನಿಮ್ಗಿಂತ ಅದು ಸಹ ಐತ್ ನಮ್ಮದ. ಆ ಹೆಣ್ಣು ಮಕ್ಳು ಹೆಂಗ್ ನಗ್ತಾರ ನೋಡವ್ರು. ನೀವು ಟ್ರ್ಯಾಕ್ಟರ್ ತಗೊಂಡ್ ಗ್ಯಾಂಗ್ ಮಾಡ್ರಿ ಮಕ್ಕಳೇ ತಿಳಿತೈತಿ ನಿಮ್ದು ಬಾನ. ಇವ್ 6 ತಿಂಗಳು ಈ ಹುಡುಗ ಬರ್ತಾನ್ರಿ ಅವ ಇವ್ ಯಾವ ಆನಂದ ನೋಡಿ ತಳವಾರ ಆನಂದ ಹತ್ರ ಹೆಸರು ಮೊಮ್ಮಗ ನಸಿಗಿನ 4 ಕಿಪ್ಸ ನೋಡ ನಸಿಗಿನ 4 ಕಿವ ಕುಡಿಯಾಕ ಕಬಸ್ತಾರ ನಿಮ್ಮನವ್ರು ರಾಕ್ ಕೊಳೆ ಮಗನ. ಚಲೋ ಅನ್ ಕಾಲಿ ಮಿಸ್ಕೊಂಡ್ ಬರ್ಯಾ ಎಬ್ಡಿ ಕೊಡ್ರ್ಯಾ ಈ ಅಳ್ತಿ ಕೋಲಿ ನೋಡ್ರಿ ಅಂದ ಅಲ್ಲಿ ಕೋಲಿ ನೋಡಿ ಮಾಲಕ್ರಲ್ಲಿ. ನಾ ಕೈ ಮುಗಿದು ಹೇಳ್ತನು ಇಲ್ಲೊಳ್ಳಿ ಎಲ್ಲಾ ಗ್ಯಾಂಗಿನವ್ರು ಹಂಗ ಏನ್ ಎಲ್ಲಾರು ಹಂಗ ಎದ್ ಕಡಿದ್ರ ಏನ್ ಬಡಿಗೆ ನುಂಗ್ಯಾರ ಅಡ್ಸಿಯನ್ ಮಕ್ಳವ್ರ ಅವ್ನ ಮಕ್ಕಳು ಕಡಿದ್ರ ಏನ್ ಮಕ್ಕೊಂಡ್ ಕಡಿದ್ರ ಬೈಕ್ ಕಡಿದ್ರಲ್ಲ ಚಿಪ್ಪಾಟ್ ಹಡ್ಸಿ ಮಕ್ಳು ಬರೇ ಕುಡ್ಕೊಂಡು ನಿಷೇಧಾಗ ಬರ್ತಾರ. ನಿನ್ನ ಹೊಲಕ್ಕೆ ಹಾದಿಲ್ಲ ಬೈಟಿಲ್ಲ ಸುಳ ನೀನು ಬಿ ಪಿ ಏರ್ಸ್ಕೊಬೇಡ ನಾನು ಬಿ ಪಿ ಏರ್ಸ್ಬೇಡ. ಒಂದು 4 ಅವ ಕಡ್ದಿರ್ತಾವ ಒರಿಜಿನಲ್ ಚಾಯ್ಸ್ ಕುಡ್ಕೊಂಡ ಅದನ್ನೇ ತಲೆ ಕೆಡ್ಸ್ಕೊಬೇಡ. ಲಾಸ್ಟ್ ಟ್ರಿಪ್ ಆಕೈತದ ಸಾವ್ಕಾರ ನೀವು ಅಲ್ಲಿ ಪಡ ಕಡ್ದಿರ್ಲ ನಿಮ್ ತಮ್ಮಗಳು ಪಡ ಕಡ್ಕೊಂಡ್ ಕೂತಾರ ಅದನ್ನ ಯಾವ್ದ ನೀವು ಅರ್ಧ ಪಡ ಕಡ್ದು ಬಿಟ್ಟಿರ್ಲಿ ಅದನ್ನ ಮುದ್ದೆ ಹೌದಾ? ಹಾ ಇವ್ರು ಹೇರ್ತಾರ ತೋ ಲಾಸ್ಟ್ ಟ್ರಿಪ್ ಹೇರ್ತಾರ ಅವ್ರು. ಇರ್ಲಿ ತೋ ಏನ್ ಸುಳ್ಳು ಹೇಳತ್ತವ ಕರ್ನೆ ಹೇಳತ್ತವ ಸಾವ್ಕಾರ ಕಾರ್ನ ಕಡ್ದಾರ್ರಿ ಹೆಸರು ಹಡಿಸಿಗಣ್ಣ ಮಕ್ಕಳನ್ನ ತಂದ ಬಂದಕ್ಕ ನಾವು ಅರ್ಧ ಕಡ್ದಿದ್ದ ಅವ್ರು ಹೆಂಗ್ ಕಡ್ದ್ರು ಅದನ್ನ ಕೇಳ್ಬರ್ರಿ ಮಾಲಕ್ರ. ಹೆಸರು ಹಡಿಸಿ ಮಗನ ಏನು ಮಾಲಕ್ರ ಹೇಳ್ದೆ ತಪ್ಪಾತ್ರಿ. ಅಯ್ಯೋ ನಿನ್ನ ಯಾಕೆ ಬಿಡತ್ತನು ಪಾಪ ಅವನು ಹೇಳಾಕ ಬಂದವನ ಮಾರಾಯ ಆದ್ರು ಬರ್ರಿ ಹೆಸರು ಹಡಿಸಿ ಮಕ್ಕರ್ಯ ಅವನು ಹಡ್ಡಿ ಚಲೋ ಕಾಡ್ನ್ಯಾಗ ಪಾರ ಹಂಗ ತಲ್ಪ ಕಾಲ ಕೂತದ ತುಳ್ದ್ರಿ ಅವು ಇಂಥದ್ರಾಗ ನಾವನ್ ಹಡ್ಡಿ ಒಂದಕ್ಕ ಮೊದಲ ಪಡ ಸಿಗ್ವಾಲು ನಾವು ನಿನ್ನ ಯಾಕೆ ಬಿಡ್ಯಾತನು ಅವ್ರು ಮಾಡಿದ ತಪ್ಪಿಗೆ ಬಿಪೇಟ್ ಓರ ಐತನ್ರಿ ಮಾಲಕ್ರ.
ಓ ಮಾಲಕ್ರೆ ಇಟ್ಯಾಕ್ ಸ್ಪೀಡ್ ಏನು ದೋತ್ರ ಹಿಂಗೆ ಮ್ಯಾಗ ಹಿಡ್ಕೊಂಡು ಹೊಂಟ್ರಲ್ಲ ನಾ ಎಷ್ಟು ಬಸ್ತಾನ ಅದನ್ನ ಕೇಳ್ತೀನಿ ನೀ ಪಡ ಯಾವ ಕೊಟ್ಟಿದ್ದನ ನಿಮಗೆ ಕೊಟ್ಟಿತ್ತು ಮತ್ತೆ ಯಾರು ಕಡಿಯತ್ತಾರ ಯಾರ ಕಡೆ ಹಾಕ್ತಾರೆ ನಮ್ಮ ತಮ್ಮಗೆ ಯಾಕೆ ಕಡಿಯಾಕ ಹಚ್ಚಿರಿ ನೀವು ಇಲ್ಲಿ ಯಾರು ನಮ್ಮ ತಮ್ಮ ಗುರ್ತು ಮಾರಾಯ ನಾ ನಿನಗೆ ಕೊಟ್ಟಿದ್ದೆ ಪಡನ ಅವ್ನು ಮತ್ತೊಬ್ರು ಕೊಟ್ಟಾನ ನಮ್ಮ ತಮ್ಮನ ಕೇಳ್ಬೇಕು ನೀ ಇಲ್ಲ ನಿಮ್ಮ ತಮ್ಮ ಇಲ್ಲ ಅಲ್ಲಿ ಅದಲ್ಲ ಅದಲ್ಲ ಪಡ ಖರೀ ಹಿಂಗ್ಯಾಕೆ ಇಟ್ಯಾಕ್ ಸ್ಪೀಡ್ ಹೊಂಟ್ರೆ ಆ ದೋತ್ರ ಕಳ್ದಿತ್ತಾನೆ ಏನ ದೋತ್ರ ರೀ ಹೆಸರು ಹಡಿಸಿ ಮಗನ ಏಯ್ ನಿಮ್ಮ ತಮ್ಮ ಇಲ್ಲ ಕರಿ ಹಿಂಗ್ಯಾಕೆ ಮಾರಾಯ ಏನು ಸಮಾಧಾನ ಒಂದು ಐತಿ ಇಲ್ಲ ಇಲ್ಲಿ ಗೊರ್ರೆ ಗೊರ್ರೆ ಮುಕ್ಕು ಡೆಚ್ಚಿ ಕಲ್ಲಿ ಚಸ್ಮಾ ಮಾಡಕ್ ಬಂದಿಲ್ಲ ಪಡ ನನಗೆ ಕೊಟ್ಟಿದ್ರಿ ನಮ್ಮ ತಮ್ಮ ಹೆಂಗೆ ಕಡ್ದದನ ಅಲ್ಲಿ ಕೇಳಿ ನೋಡ್ರಿ ನನ್ನ ಮುಂದೆ ಕೇಳ ನಾನು ಹೇಳವ ಹಾಳಾಗ ಏ ಮುತ್ಯ ಏ ಸೋಕಾಸ್ ಹೋದ್ರು ಮಾರೇ ಅವಂಗೇನು ಕಿವಿ ಹಿಡಿಲ್ಲ ಏ ಮುಚ್ಚ ಏ ಮುಚ್ಕೊಂಡ್ರ ಮುಚ್ಕೊಂಡ್ರ ಆ ದೋತ್ರ ಮಾರ ನೋಡುದ ಅವತ್ತು ನಮಗೆ ತುಗಾ ನೋಡ ಓ ನಾವು ನನ್ನ ದೋತ್ರ ನನ್ನ ಚಡ್ಡಿ ಇಲ್ದ ದೋತ್ರ ಹುಟ್ಟಿಲ್ಲ ಚಡ್ಡಿ ಇತ್ತಿಲ್ಲ ಒಳಗೆ ಚಡ್ಡಿ ಮ್ಯಾಗ ಬರ್ಬೇಕಲ್ಲ ಮತ್ತೆ ದೋತ್ರ ಹುಡುಗೇನು ನಾನು ಮರ್ಜಿನೋ ನಿನ್ನ ಕೇಳಿ ನಾ ಉಡ್ಲೇನ ಏ ಮಾರ ಕರಿ ನೀ ಎದಕ್ಕೆ ಏ ಮುತ್ಯ ಬಾ 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 ನೀಲೆ ಕರ್ಸ ನಿಮ್ಮ ತಮ್ಮನ ಕರ್ಸ್ ಎಷ್ಟು ಅವನು ಕರ್ಸ ನಮ್ಮ ತಮ್ಮನ ಇತ್ತಲ್ಲ ಬೋಸ್ಲಿಕ್ಕೆ ಅವನು ಕರ್ಸ ಬಂದು ಬಡ್ದು ಗಿಡದಾರ ನೋಡಿ ಹಿಂಗೆ ಮಾಡಾಕ್ತಿದಿ ಕಾಲ್ ಮರ್ಲಿ ಎಕ್ಕಸ್ತಾನ ಬಾಬಾಕಿನ ನಿಮ್ಮ ತಮ್ಮ ನೀ ಕರೆವ್ ನೀ ಮೊದಲು ಕರೆ ಹೋಗ ನಡಿ ಏ ನೀ ಹೋಗ ದೋತ್ರ ಕಳ್ಕೊಳ್ಳೋದು ಎಷ್ಟಿದೆ ಮುತ್ತು ಏ ಮುತ್ತು ಏ ಅವ ಇವ್ರ ಅಣ್ಣ ಬಂದು ಅಲ್ಲಿ ಹಾಕಿ ದೋತ್ರ ಹಾರ್ಸ್ಯಾಡಾಕ್ತಂದ ಹಿಂಗೆ ಯಾಕ ಏನು ಪಡ ಅವ್ ಕಡ್ಸಿದ್ದಿಲ್ಲ ಬಿಟ್ಟು ಹೋಗಾನ ಇವ್ನು ಹಚ್ಚಿದೀನಿ ಮತ್ತೆ ಅವ ಅರ್ಧ ಕಡ್ದನು ಅರ್ಧ ಅವ್ರ ತಮ್ಮ ಕೊಡು ಈಗ ಅವ್ ನೋಡ್ದ ಪೀಟ್ಸ್ ಬಂದವ್ರ ಅವ್ನು ಹಿಂಗೆ ಎಬಸ್ತಾನ ಹಿಂಗೆ ಎಬಸ್ತಾನ ನೋಡೋ ಹೋಗ್ಯಪ್ಪ ಕರಿಯಾಕ್ತಾನ ಏನಪ್ಪ ನಿಮ್ಮ ಏ ನಾ ಅಂತೂ ಬರಂಗಿಲ್ಲ ಅಲ್ಲಿ ನೀವು ಅದಿರಿ ಏ ಎಲ್ಲಿದೋ ಮಾರೇ ಸೀಟ್ ನಾಯಿ ಗಟ್ಲೆ ಮಾಡಾಕ್ತಾನ ನಾವು ಒಟ್ಟ ಬರಂಗಿಲ್ಲ ಅಂತ ನಾಯಿ ಹಂಗೆ ಯಾಕೆ ಮಾಡ್ತಾನೋ ನೋಡೋ ಹೋಗಿ ಈಗ ನಿಂದ ಅರ್ಧ ಕಡದ್ ಬಿಟ್ಟು ಬೇರೆದವ್ರು ಕಿಡ್ಯಾಕ ಅರ್ಧ ಅವ್ ಕಡ್ದು ಬೇರೆದವ್ರ ಹೋಗ್ಯಾನ ಅರ್ಧ ಅವ ಅದಕ್ಕಾಗಿ ನಾ ಅವ್ರ ತಮ್ಮ ಕೊಡ್ದನು ಆ ತಿಳ್ಕು ಶಕ್ತಿ ಬೇಕಲ್ಲ ಅವ್ನ ತಕ ಅವನ ಅಪ್ಪನಟಿ ಏನು ಬಿ ಪಿ ಐತೆ ನಮ್ಗೆ ನೋಡ ಹೆಂಗ್ ಮಾಡತ್ತಂತ ಈಗ ಮಾರೇ ಹಿಂಗತ್ತ ನನ್ನ ದೋತ್ರ ನಾ ಯಾವಷ್ಟು ಬೇಕಾಗಿ ಬಿಡ್ತಾನ ಅಂತಾನ ಬಾ ಅವ್ನು ಕತ್ತರಿಸ್ತಾನ ಬಾ ಅತ್ತ ನಾಳೆಗೆ ಹೋಗೋಣ ಬಾ ನಾನು ಬರ್ಲಿ ಅನ್ನಾರ ಏನಾರ ಆಗಿತ್ತು ಈ ಬ್ಯಾಡ ಅಣ್ಣ ನಾ ಬ್ಯಾಡ ನೀವು ಇಬ್ರು ಹೋಗ್ರಿಪ್ಪ ಮುಂದೆ ಹಾ ಹೋಗ್ರಿ ನೀವು ಅಲ್ಲ ನೀನು ಕಡಿಕೆ ನಾವು ಅದೇನು ತಮ್ಮ ಅದಿಲ್ಲ ಕಾಸ ಒಟ್ಟ ಅವಂಗ ಬೇಕಾದ ಮಾಡ್ಲಿ ಅವ ಬೇಕಾದಂಗ ದೋತ್ರ ಕಾಳು ಜಿಗದಾಡ್ಲಿ ಒಟ್ಟ ಅನ್ಸೋಂಗಿಲ್ಲ ಅವಂಗ ಅಲ್ಲಪ್ಪ ಕಡಿಕೆನಾರು ಕೊಟ್ಟಂಗೆ ಮಾಡ್ತಾನಲ್ಲ ಅವ ಏ ಮನಿ ಅವ್ರು ಒಪ್ಪ ಹತ್ತು ಟೆನ್ಷನ್ ತಗೋದು ಏನೈತಿ ಹೇಳು ನಾ ಅದ ಮರ ನೀವು ಅಣ್ಣ ತಮ್ಮ ಎಡ್ಡು ಒಂದತ್ತೆ ನಾ ಹಿಂಗೆ ಮಾಡಿದನ ಏನು ಮಾಡತ್ತಾನು ಏನ ಅಲ್ಲಪ್ಪ ಯಾಕಪ್ಪ ಹಿಂಗೆ ಯಾಕೆ ಮಾಡತ್ತಿ ನೀ ಮನುಷ್ಯ ಅದಿ ನೀ ಮನುಷ್ಯ ನೀ ಮನುಷ್ಯ ಅಲ್ಲಪ್ಪ ಹಿಂಗೆ ನೀ ಮನುಷ್ಯ ಅದೇನಾ ಮನುಷ್ಯ ಇದ್ದಾಗನ ಇಲ್ಲಿ ಇವನೇನು ಕೇಳಂಗಿಲ್ಲ ಇದು ಊರಲ್ಲಿ ಕಸ್ಬರಿ ಇದು ಮೊದಲಿಂದ ಇದೆ ಇವನೇನು ಕೇಳಂಗಿಲ್ಲ ನೀ ಮನುಷ್ಯ ಅದೇನಾ ನೀ ಯಾಕೆ ಹೇಳಿ ನೀ ಪಡ ನಾ ಕಡ್ದೀನಿ ಇಲ್ಲೋ ನೀ ಕಡ್ದಿ ಮತ್ತೆ ಕಡ್ದು 4 ದಿವಸ ಅದು ಬಿಟ್ಟು ಹೋಗಿ ಬೇರೆದವ್ರ ಪಡಕ್ಕೆ ಯಾಕೆ ಹೋಯ್ತು ನೀ ಬೇರೆದವ್ರ ಪಡಕ್ಕೆ ಯಾಕೆ ಹೋದೆ ಮತ್ತೆ ಅವೇನು ಕಡಿಕೆನವ ಕಾಸ ತಮ್ಮದ ಹಂಗಲ್ಲೋ ಒಂದ ದಿವಸ ಗ್ಯಾಪ್ ಬಿಟ್ರೇನೆ ಮರು ದಿವಸ ಬಂದು ಕಡೆ ಹೊರ್ತು ನಾವು ಪಡ ನಾಳೆ ಬಂದು ಕಡೆ ಹೊರ್ತು ಅದನ್ನ ಏನು ಕಡಿಕೆನವ ನಾನು ಬಿಡ್ಲ ಏನು ಕಡಿಕೆ ಏಪ್ಪ, ಏ ನಮಗೆ ಕಬ್ಬು ಇದ್ದಿರ್ಕಲ್ವ ಬಂದ್ ಅನ್ನ ಕೇಳಿ ಕಡ್ದು ಅಲ್ಲಿ ಏ ದೇವ್ರ ನಿನ್ನ ಜೋಡಿ ಮಾತಾಡಂಗಿಲ್ಲೋ ನೀ ಕಾಸ ಒಂದ ಹೊಟ್ಟಿಲಿ ಹುಟ್ಟಿದ ಒಯ್ದಿ ನೀ ನಿನ್ನ ಜೋಡಿ ನಾ ಮಾತಾಡಂಗಿಲ್ಲ ಈ ಮಗನ ಬಿಡಂಗಿಲ್ಲ ಏನ್ ಮಾಡವ ಅವನ ಬಿಡಂಗಿಲ್ಲ ಒಟ್ಟ ಏ ಅಲ್ಲಿ ನಾಳೆಗೆ ಹೋಗೋಣ ಬರ್ರಿ ಹೇಳ್ತೀನಿ ಸುಳ್ಳ ನಾಳೆಗೆ ಬಾ ಗಿಡದ ನೆಳ ನಡಿ ಸುಳ ನೀ ಬಿಸಿಲಾಗ ಹಂಗೆ ಸುಳ ಬಿ ಪಿ ಏರ್ಸ್ಕೋಬೇಡ ಇವಾಗ ಬಿ ಪಿ ಏರ್ರ 4 ಕ್ವಾರ್ಟರ್ ಕುಡ್ದವ್ರ ಹಂಗೆ ಮಾಡ್ತಾನಿವ ಕಿಮ್ಮತ್ತಿಲ್ಲ ಮಾನಿಲ್ಲ ಮರ್ಯಾದಿಲ್ಲ ನಾವು ಏನಂತ ತಿಳ್ಕೊಂಡ್ರಿ ನೀವು ಕೆಮ್ಮತ್ತ ಮಾನ ಮರ್ಯಾದೆ ಇದ್ರೆ ಹಿಂಗೆ ಯಾಕೆ ಮಾಡ್ತಿದ್ನಿ ಏ ನಿನ್ ಜೋಡಿ ನಾ ಮಾತಾಡಂಗಿಲ್ಲ ನಿನ್ ಜೋಡಿ ನಾ ಮಾತಾಡಂಗಿಲ್ಲ ವರ್ಷ ಇವಾಗ ಕೊಡ್ತೀವಪ್ಪ ನೀ ಮಾತಾಡ್ಬೇಡ ಏ ನೀ ಮಾಡಿದ್ರ ಆಡಿದ್ರು ಮತ್ ಅವಂಗೂ ಮಾತಾಡ್ಬೇಡೈತೆ ನನಗೂ ಮಾತಾಡ್ಬೇಡೈತೆ ಯಾರು ಮಾತಾಡ್ತೇನೆ ಜೋಡಿ ನನ್ನ ಜೋಡಿ ನೀ ಮಾತಾಡ್ಬೇಡ ಮತ್ ಅವ್ ಮಾತಾಡ್ರಿ ಹಿಡಿದಿದ್ದೆ ನೀ ಮಾತಾಡ ನೀ ಮಾತಾಡೇನ ನೀ ಮಾತಾಡ ಓ ನಾ ಅಪ್ಪನ ಅಡ್ಡಿ ಏನು ಚಲೋ ನಿಗ್ರಹ ಐತಪ್ಪ ಇದೇನ ನಿಮ್ಮನ್ನ ಯಾರು ಕೊಟ್ಟಿದ್ ಪಡ ನಿಮ್ಮನ್ನ ಯಾರು ಕೊಟ್ಟಿದ್ ಪಡ ಯಾರು ಕೊಟ್ಟಿದ್ದ ಯಾರು ಕೊಟ್ಟಿದ್ದ ಪಡ ಯಾರು ಕೊಟ್ಟಿದ್ ನಿಮ್ಮನ್ನ ಬಡ ನೀನ ತಗೊಂಡಿಪ್ಪ ಹಾ ಮತ್ತೆ 2 ದಿವಸ ಗ್ಯಾಪ್ ಮಾಡೋಣ ಪಾಪ ತಮ್ಮ ಖಾಲಿ ಅದ್ದೇವ ಅವ್ನು ಕಡ್ಕೊಂಡು ಹೋಗ್ತಾನ 2 ದಿವಸ ಗ್ಯಾಪಿಗೆ ನಿಂದ ಏನಾಗತ್ತಿತ್ತ ಖಾಲಿದಾರಲ್ಲ ಅವ್ರ ಪಡ ಇಲ್ಲ ಅವ್ರಿಗೆ ಪಡ ಇಲ್ಲಂದ್ರೆ ಅವ್ರಿಗೆ ಪಡ ಇಲ್ಲ ನಾ ಏನು ಮಾಡ್ಲಿ
ಅವ ಗೊಂಜಾಳ ಹಾಕಾಮಿದ್ ರೂಟ್ರು ಹೊಡಿಸಿ ಅವ್ ಗೊಂಜಾಳ ಹಾಕುವಲ್ಲ ಬೇಕಾದ್ರೆ ಜೋಳ ಹಾಕೋಲ್ಲ ಅದು ನಿನ್ಗೆ ಯಾಕೆ ನನಗ ಕಬ್ಬ್ ಇದ್ದಿರ್ಕಿಲ್ಲ ಗಾಡ್ಯಾಗ ಹೇರಾಕ ನೀ ಹಿಡ್ದಿದ್ ಪಡ್ದಾಗ ನಾ ಏನಾರು ಬಂದು ಕಡಿತೇನೇನಾ ನಾ ಕಡಿತೇನೇನಾ ನಿನ್ನ ಕಬ್ಬ್ ಇದ್ದಾಗ ಕಡ್ಕೊಂಡ್ ಹೋಗಂದ್ರ ಹೋಗಿಲ್ಲ ನೀ ನಾ ನಿನಗೆ ನನ್ನಗಲ್ಲ ಈ ಮಗನ್ ಬಿಡಂಗಿಲ್ಲ ನಿಮ್ಮ ಅಣ್ಣನ ಕರ್ಸ್ ಅಲ್ಲ ಹೊಲ ನಂದ ನಾ ಯಾರಿಗಾರ ಕೊಡ ಹಂಗೆ ಏ ನೀ ಮೊದಲು ನನಗೆ ಯಾಕೆ ಕೊಟ್ಟಿ ನೀ ಮೊದಲು ನನಗೆ ಯಾಕೆ ಕೊಟ್ಟಿಪ್ಪ ಅರ್ಧ ಕಡ್ದಿಲ್ಲ ಈಗ ಪೆಟ್ರೋಲ ಕಡಿಮೆ ಅಂದ್ರೆ 10-12 ಲೀಟರ್ ಆಗೈತಿ ನಿನ್ನಿಂದ ಆ ನಮನಿ ಪಡಗೋಳ ಸಮ ತಿರ್ಗಾಡೋದನ್ನ ಅಂತಂದ್ರ ಬಂದು ಕೊಟ್ಟಿದ್ ಬಡ ಬಂದು ಕೊಡ್ತಿ ವೈರಿ ಅಮ್ಮಲ್ಲ ನೀ ವೈರಿ ಏನ್ ಒಂದ್ ಟ್ರಿಪ್ ಕಬ್ಬ್ ಹಿಂಗೆ ತಲಿ ಏರ್ಸ್ಕೊಳೈತಿ ಒಪ್ಪ ಯಾಕೆ BP ಒಟ್ಟೆ ಬಿಡಂಗಿಲ್ಲ ಇದಕ್ಕ BP ಯಾರ ಕುಣಿತೈತಿ ನೋಡಿ ಹೆಂಗದ ತೈ ಕುಣಿತೈತಿ ಅಲ್ಲಪ್ಪ ಏನ್ ಮಾಡವ ಏನ್ ಮಾಡವ ಏನ್ ನೀ ಏನ್ ಮಾಡವ ನಾ ಏನು ಮಾಡ್ದಲ್ಲ ನಾನು ಏನು ಮಾಡಂಗಿಲ್ಲ ಮತ್ ಯಾಕೆ ಹೋದ್ರೈತಿ ಅದ್ ನೀ ಯಾಕೆ ಹೋದ್ರತಿ ಏನ್ ನಾವ್ ಅದ್ರಕೋತ್ ನಿಂತಕ್ ಬಂದಿನಿ ಯಾಕ ನನ್ನ ಪಡ ನೀ ಯಾಕೆ ಕಡ್ದಿ ಏನೋ ಇದ್ದಿರ್ಕಿಲ್ಲ ಹೇಳಾಕ್ ಬರ್ತೈತಿ ಅಂತ ಕಡ್ದಿಪ್ಪ ಏಕ್ ನಮ್ ಹಿಂಗ್ ಏರ್ಸ್ಕೊಂಡ್ ಹಿಂಗ್ ಬಂದ್ರ ನಾ ಏನ್ ಮಾಡವ ಜಗತ್ತಿ ಹಂಗ ತೈ ನಾ ಹಂಗ ಮಾಡೋ ಹಂಗಾರ ಯಾರಿಲ್ಲ ನಿನ್ ಕಬ್ಬಿಗೆಲ್ಲ ಈಗ ಗೊಂಜಾಳ ಕಡಿ ಗೊತ್ತಾಗತ್ ನೋಡು ಗೊಂಜಾಳ ಕಡ್ದೇನ್ ಪ್ಯಾಕ್ಟ ತಗೋತಾನ ಇಲ್ಲಿ ಗೊಂಜಾಳ ಅಲ್ಲಪ್ಪ ನಿಮ್ ಬಿಡಂಗಿಲ್ಲ ಅಲ್ಪ ಇದ ಇನ್ನು ಬಿಡಂಗಿಲ್ಲ ಏನ್ ಬಿಡಂಗಿಲ್ಲ ಅಂದ್ರೆ ಏನ್ ಸಾಯ ಇದೇನ ಹೆಂಗ ಕಬ್ಬು ಹೇರ್ತಿ ಹೇರ್ ಕಬ್ಬ್ ಗ್ಯಾಂಗ್ನವ್ರು ಕಡ್ದಾರು ಹೇಳ್ತಾರ ಅವ್ರ ಟ್ರ್ಯಾಕ್ಟರ್ ಮುಂದೆ ಅಡ್ಡಿ ಬಿಡವನ ಹೆಂಗ ಒಯ್ತಿ ಟ್ರ್ಯಾಕ್ಟರ್ ನಾ ಅರ್ಧ ಪಡ ಕಡ್ದೇನಿ ಯಪ್ಪ ಎನ್ನ ಹೇಳು ನಿನ್ ಕೇಳೇ ಕಡ್ದೇನು ಯಪ್ಪ ನಿನ್ ಕಾಲರ ಬೀಳೇನು ದೇವ್ರೆ ಹೇಳ ಇಲ್ಲಿ ಇವ್ ಇಂಥ BP ದಾನ ಅನ್ನೋದು ನನಗಾರ ಏನ್ ಗೊತ್ತಾ BP ನನಗೆ ಅನ್ನೋಂಗಿಲ್ಲ BP ನನಗೆ ಅನ್ನೋಂಗಿಲ್ಲ ಏನ್ ನಿನಗ್ ಒಟ್ಟ BP ಇಲ್ಲ ನಿನಗ ನನ್ನ ಹೆಂಡತಿ ಸುದಕ್ಕೆ ನನಗೆ BP ಅನ್ನಂಗಿಲ್ಲ ನನಗೆ BP ಐತೀನಿ ನಾನು ಹೆಂಡತಿ ತಮ್ಮ ನೀ ನನ್ನ ಹೆಂಡತಿ ತಮ್ಮ ನೀ ಹೆಚ್ಚು ಸಿಗದಾಡ್ಬೇಡ ಈಗ ನಿನ್ನ ಪಡ ಯಾರು ಕೊಟ್ಟಾರು ಯಾರು ಸಿಗದಾಡ್ಬೇಡ್ರ ನಿನ್ನ ಪಡ ಯಾರು ಕೊಟ್ಟಿರು ನಾನು ನಕಲ್ ಮಾಡ್ತಿ ತಮ್ಮ ಅಲ್ಲೋ ಎಂತ ನನಗರ ತಮ್ಮ ಅಲ್ಲೈತಿ ಇವರೇ ಹೆಂಡತಿ ತಮ್ಮನ ಹುಚ್ಚಿಗೆ ಸದ್ಯತನೋ ನಿನಗ ನಿನ್ನ ಪಡ ಯಾರು ಕೊಟ್ಟಾರು ನಿಮ್ಮನ್ನ ಪಡ ನಮ್ಮ ಅಣ್ಣ ಕೊಟ್ಟಾನಲ್ಲ ನಮ್ಮ ಅಣ್ಣನ ಕೇಳಿ ನಾನು ಏನು ಕೇಳಬೇಡ ಕರಿ ಅಲ್ಲಿ ನಾನು ಕರೀನಿ ಕೆಟ್ಟ ಹಡಿಸ್ಕೊಂಡು ಮಗನನ್ನ ಕಬ್ಬಿ ಹೇರಿ ಬಳಕ ನಿಮ್ಮ ಟೇಲರ್ಗಳು ಜಗ್ಸ್ಕೊಂಡು ಹೋಗ್ಬಿಡೋಣ ಹೇಳಿದ ಮಲ್ತ ಕಬ್ಬಿ ಹೇರಿ ಮೇಲೆ ಜಗ್ಸ್ಕೊಂಡು ಹೋಗೋಣ ಈ ಪೂರಾ ಹುಚ್ಚ ಐತೈತೆ ಏ ಸೂರ್ಯ ಕರಿ ಏನು ಬಾಯಿಲಿ ಬಾ 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 ಕುಳು 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 ಏನು ಏನು ಮಾತಾಡ್ದೈತು ಏನು ಅಣ್ಣ ಅಂದ್ರ ಏನ್ ಸೂರ್ಯನಲ್ಲ ಸೂರ್ಯನ ಅಪ್ಪ ಚಂದ್ರ ಅಂತ ಗೊತ್ತೈತಿ ನನಗ ಸೂರ್ಯನ ಅಪ್ಪ ಚಂದ್ರಮ್ಮ ನೋಡ್ದ ಅಣ್ಣ ತಮ್ಮ ಅವ್ರೆ ಯಾರ ಸೂರ್ಯ ಚಂದ್ರಮ್ಮ ನೀ ಇಲ್ಲಿ ಯಾಕೆ ಪೌರಾಣಿಕ ಅಣ್ಣರ ಅವಲ್ಗ ತಮ್ಮರ ಕಾಕನ ಮಗ ಆಗವಲ್ಕವ ನೀನ ಮಾತಾಡತ್ತಿ ಏನು ಛೇ ಛೇ ನೀ ಏನ್ ಮಾತಾಡ್ಬೇಡ ತಗದ ಅಲ್ಲ ಮತ್ ನಾ ಮಾತಾಡ್ಲಿ ನೀನು ಒಟ್ಟ ಮಾತಾಡಿ ಮತ್ ಯಾರ ಜೋಡ ಗಿಡದ ಜೋಡ ಮಾತಾಡ ಇಲ್ಲಿ ಏ ಬಾರೋ ಏ ಬಾ ಯಪ್ಪ ಕರಿ ಬಾರೋ ಪಿಸರ ಮೊಮ್ಮಗನ ನಿನ್ ಸಂಬಂಧ ಆಗಿದ್ ಬಾ ಮಗ ಇಂತ ಬಡ್ಯಾವ್ರ ನೆಟ್ ಮಂದಿ ನೋಡೇನೆ ಇಲ್ಲಿ ನೋಡ್ಲೆ ಗಾಡಿ ಟೈರ್ದಾಗ ಅಡ್ಡ ಮಲ್ಕೋತನ ಕರಿ ಈ ಕಬ್ಬ ಬಿಡಂಗಿಲ್ಲ ಶಟಲ್ ಹೋಗ ನಿಮ್ಮ ಗಾಡಿ ಮೊದ್ಲ ನಮ್ ಡ್ರೈವರ್ ನಿಷೇಧಾಗ ಹೊಡಿತಾನೆ ಶಟದಾಗ ಹೊಕ್ಕಿನಿ ನಿಮ್ಮ ಡ್ರೈವರ್ನ ನಿನ್ನ ಕುಡಿಯ ಏನ್ ಮಾಡವ ಮೆಟ್ ಹಸ್ತಾನ ಯಾಕ ಗಾಯ್ ಎಂತ ತಮ್ಮ ಎಂತ ತಮ್ಮ ಒಂದ ಹೊಟ್ಟಿಲಿ ಹುಟ್ಟಿ ಅಂತ ಹೊಟ್ಟಿಲ್ಲ ಹುಟ್ಟಿದು ಮತ್ತೆ ಎಲ್ಲಾರ್ಗಿಂತ ಸಣ್ಣವ ನನಕಿದ 15 ವರ್ಷ ಸಣ್ಣವ ನೀ ನಿನ್ನ ನಮ್ಮ ಅಪ್ಪ ಸಣ್ಣಾಗಿರ್ತ ಸತ್ತು ಹೋಗ್ಬಿಡ್ದ ನೀನು ಒಂದು ಕೂಸಿನಂಗೆ ಸಾಕಿದ್ರು ಸಣ್ಣಾಗಿರ್ತ ಸಾಯತ್ತೇಳಿ ನಾನು ಯಾವಾಗ ನಮ್ಮ ಅಪ್ಪಾಗ ನೀಚ್ 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 ಹೆಂಗ್ ಮಾಡ್ತಾರ ಇಂಥ ಅನುಗಳಿದ್ರೆ ಏನ್ ಮಾಡ ಹೇಳು ತಮ್ಗಳಿದ್ರೆ ಏನ್ ಮಾಡ ನೋಡ ನಿನ್ನಂತ ಪಡ್ದು ಹಚ್ಚಿ ಮಕ್ಕಳಿದ್ರೆ ಅವ ಹೆಂಗ್ ಮಾಡ್ದ ಅಲ್ಲ ತಾಮ ಐತಿ ಒಂದು ಗ್ಯಾಂಗ್ ಒಂದು ಲೋಡ್ ಕಡ್ಕೊಂಡು ಹೋಗ್ಲಿ ಅನ್ನುವಂತ ಗುಣ ಎಲ್ಲ ಹೇಳಿ ಕಡಿಬೇಕಾಗಿತ್ತ ಜಗಳ ತಕೊಂಡ್ಕೊಂಡೈತಿ ಹೇಳಿ ಕಡಿಬೇಕಾಗಿತ್ತ ಹೇಳಿ ಕಡಿಬೇಕಾಗಿತ್ತ ತಗದ ಅಲ್ಲಪ್ಪ ನಿಮ್ಮದ ನಿಂದ ಭಾಳ ದೊಡ್ಡದಾಗತ್ತೆ ಅಂತ ಜಗತ್ನಾಗ ಯಾರು ಅಂತಂಬ್ರ ಹಿಂಗಿರ್ತಾರೋ ನಾವ್ ಅಂತಂಬ್ರಿ ಹೆಂಗಿರ್ತೋ ಅದನ್ನೇನ್ ಕೇಳ್ತೀನಿ ನಮ್ಮನರ ಏನ್ ಕೇಳತ್ತೀನಿ ಅದನ್ನ ನೀ ಏನ್ ಕೇಳ್ತೀನಿ ನನ್ನ ಅಲ್ಪ ನಮ್ ಪಡ ಐತಿ ನಾವು ಕಡಿಸಿದ್ವು ಕಡ್ದಿದ್ದ ಪಡ ನೀವು ಕಡ್ದರಿ ನಿಮ್ ತಪ್ಪೈತೆ ಒಪ್ಕೋಬೇಕು
ನಮ್ಮ ಅಣ್ಣ ಕೊಟ್ಟಿದ್ದ ನಿನ್ನ ಕೊಟ್ಟಿದ್ದ ನಾ ತಮ್ಮ ಇವಾಗ ನಿಮ್ಮ ತಮ್ಮ ಅದೇನು ನಿಮ್ಮ ಅಣ್ಣ ಒಬ್ಬ ಕೊಡ್ತಾನೆ ನಿಮ್ಮ ತಮ್ಮ ಒಬ್ಬ ಕೊಡ್ಲೆ ನಿನಗೆ ಕಬ್ಬು ಸಿಕ್ಕಾವ ಸಿಗಕ್ಕಿಲ್ಲ ಅಂತ ಈ ಪಡ ಬಂದಿತ್ತು ನೀ ಅಲ್ಲಿ ಬ್ಯಾರೆ ಕಡೆ ಯಾಕೆ ನೀ ಯಾಕೆ ಹೋಯ್ದಿ ನನಗ ಪಡ ಕೊಟ್ಟಾಗ ನಿಮ್ಮ ತಮ್ಮ ನಿಮಗೆ ಕೇಳಿದ್ದಲ್ಲೋ ಆತಪ್ಪ ನಮ್ಮದು ಕೇಳಿದ್ದಲ್ಲೋ ಹಂಗಾರ ನಿನ್ಗೆ ಹೇಳ್ದ ಹೊಲ ಮಾಡ್ತಾನ ಹೇಳ್ದ ಹೆಂಗೆ ಹೊಲ ಮಾರ್ತಾನೋ ಮತ್ತೆ ಹೇಳ್ದ ಕೊಟ್ಟಾನ ನೋಡೀಗ ಇದು ಪೂರಾ ಮುಗಿಸ್ಯಾರ ಹೋಗ್ಬೇಕಲ್ಲ ನೀ ಹಾ ಮುಗಿತೈತ್ನೆಲ್ಲ ಆಸೆ ಆಸೆ ಅಲ್ಲಕಿನ ನೋಡಕ್ಕೆ ಕಬ್ಬು ಹೇರಿದಕ್ಕಿನ ಬಿಡಂಗಿಲ್ಲ ಮನುಷ್ಯಾಗ ಇಟ್ಟು ದುರಾಸೆ ಇರಬಾರ್ದು ಏ ನಾವು ದುರಾಸಿದವ್ರು ನೀ ಭಾಳ ಬೆಸ್ಟ್ ಎಲ್ಲಕ್ಕಿಂತ ನಂಬರ್ 1 ಮನುಷ್ಯ ಇವಾಗ ಕಾಸು ತಾವು ಒಂದ ಹೊಟ್ಟಿಲೆ ಹುಟ್ಟ್ಯಾದ ಅವ ಕಡ್ದಾನ ಇಟ್ಟು ತರಾಸ್ ಮಾಡ್ಕೊಳತ್ತಿ ನೇರ ಕಡಿಕಿ ನಾವು ಗೌಡ್ರ ಪೌಡ್ರ್ ಬಂದ್ ಕಡ್ದ್ರಿ ಏನ್ ಮಾಡ್ತೀವಿ ದೇವ್ರಾನ್ ಕಿರಿಯಪ್ಪನಾನ್ ಲೆಕ್ಕವನಾನ್ ದುರ್ಗವನಾನ್ ಕಡಿಕಿ ನಾವು ಕಡದ್ರ ನನಗೆ ಇಟ್ಟು ತ್ರಾಸ ಹಾಕಿರ್ಕಿಲ್ಲ ನಾ ಅಂದ್ರೆ ಅಟ್ಯಾಕ್ ವೈರಿ ಅಲ್ಲ ಮನ್ಯಾನ ತಮ್ಮ ಆಗಿ ನನ್ ಕೇಳಿಲ್ಲ ಯಾಕ ಕಡಿಕಿನವ್ರು ತಪ್ಪು ಮಾಡ್ಲಿ ಅವ್ರು ಮನ್ಯಾನ ಅವ್ರು ತಪ್ಪು ಮಾಡ್ರಿ ನಮ್ಗೆ ಸಿಟ್ಟು ಬರ್ತೈತೆ ಕಬ್ಬು ಬೆಳ್ಸಾಕೇನ್ ತರಾಸ್ ನಿನಗೈತಿ ಅವ್ರಿಗೆ ಆಗೈತಿ ಯಾರ ಕಬ್ಬು ಬೆಳ್ಸಾಕ ಅವಂಗ ತ್ರಾಸ ಆಗೈತಿ ನೀ ಪಡ ಕಡೆನ ನನಗ್ ತ್ರಾಸ ಆಗೈತಿ ಈಗ ಮಾಡೋದು ಏನೈತಿ ಈಗ ಏನಿಲ್ಲ ಕಾರ್ಸವನ ಕಬ್ಬು ನೀವು ಕಡ್ದಾರೀಗ ಕಬ್ಬು ಹೆರಾವನಾನ ಅವ್ ಬರ್ತಕ್ಕ ಒದರ್ ಕುತ್ಕೊಂಡಿ ಕಬ್ಬು ಹೆರಾವನಾನ ಕಬ್ಬು ನೀ ಯಾಕೆ ಹೇರ್ತಿ ಗ್ಯಾಂಗ್ನವ್ರದಾರಲ್ಲ ಕಬ್ಬು ನನ್ನ ಗ್ಯಾಂಗಿನವ್ರ ಕಡೆಯಿಂದನೇ ಹೆರ್ಸವನ ಸುಮ್ ಹೇರ್ಸ್ಕೊಡ್ತು ಐತೇನ ಹಾ ಹೇರ್ಸ್ಕೊಡ ಹೇರ್ಸ್ಕೊಡತ್ತ ನೋಡಿ ಎಟ್ಟು ಎಂತ ದುರಾಸೆ ಇರ್ಬೇಕು ನಿಮ್ಮ ಅಣ್ಣಂದ ನೀ ಬಾಳ ಚಲೋ ಮನುಷ್ಯಾನಿ ಬಿಡಿ ನೀ ಬಾಳ ಚಲೋ ಮನುಷ್ಯಾನಿ ನಿನ್ನಂತ ಚಲೋ ನಿಂದ ತೆಗಿಲೇನು ಊರಾಗಿಂದ ಏನೇನೈತಿ ಅಂದೇನ್ ತೆಗಿತವ ನೀನು ಬಿಡಿ ಸಂಧಿ ಮನಿ ಸಂಗವ್ರ ಜೋಡಿ ಅಂದ ತೆಗಿಲೇ ಹೇಳಿ ಅಂತ ನಿನಗೆ ಯಾಕೆ ಬೇಕಾಯ್ತು ಈಗ ಸಣ್ಣ ಹುಡುಗದ ಹೇಳ್ಕೋತ್ಕೊಂಡ ಸಣ್ಣ ಹುಡುಗದಾನಂದ್ರೆ ಎಲ್ಲಿ ಬೇಕಲ್ಲ ರಾಶಿ ಇರ್ತಾರನ ಅದಕ್ಕೆ ಇರ್ತಾನ ಗ್ಯಾಂಗಿನವ್ರ ಕಡೆ ಅಡ್ಡಾಡ್ತಾನ ಮೂರಕ್ಕೆ ಅದ್ದ ಎಲ್ಲೆಲ್ಲಿ ಹೋಗಿ ಏನೇನು ಮಾಡ್ತಾರೆ ಯಾರು ಗೊತ್ತದ 10 ಮಟ್ಟ ಮಕ್ಕೊಂದಿ ನನಗ ನಾ 10 ಕರೆ ಹೇಳ್ತಾನ ನಾ 3 ಕೇಳ್ತಾನ 3 ಕೇಳ್ತ ಅವ್ರ ಮಂದಿ ಓಣಿ ಅಡ್ಡಾಡ್ತಲ್ಲ ಹೌದು ಒಂದ ತಮ್ಮದಲ್ಲಿ ಗ್ಯಾಂಗಿನವ್ರ ನೀನು ಹೋಗಿ ಅಂದಾಗ ನಿನ್ ಗ್ಯಾಂಗಿನವ್ರು ಒಬ್ಬ ಬರ್ತಾನು ಒಬ್ಬ ಬರೋದಿಲ್ಲ ಕರಿಯಾಕ ಹೋಗಂಗಿಲ್ಲ ನಾ ಅಂದೈಲೆ 20 ಮಂದಿ ಆರ್ ಮತ್ತ ಗೊತ್ತಾಯ್ತಿವ ಬಾಂತ ಅವ್ನ ಮುಂದೆ ನ್ಯಾಯ ಮಾಡ ಏನಿದ್ರು ನಾನ್ ಜೋಡಿ ಏನ್ ಮಾತಾಡಕ್ ಹೋಗ್ಬಡ್ನಿ ಹಾ ಮಾತಾಡ್ತಾನ ಬರಾನ ಮಾತಾಡಕ್ಕಿತ್ತು ಈಗ ಮಾತಾಡೋಣ ಜೋಡಿ ಮಾತಾಡ ಅವ್ನ ಹಾನಿ ಮಾಡಿಸ್ ಕೇಳ ಅವನ ಯಾಕೆ ಹಾನಿ ಮಾಡಿಸ್ಲಿ ಕರಿಯಪ್ಪನ ಭಂಡಾರ ಮುಚ್ಚೆ ಬಿಡುವ ಏ ಬಾ ಯಾಕ ಅವ ಯಾಕೆ ಮುಟ್ತಾನೆ ಯಾಕ ಮೊದಲು ನನಗೆ ಕೊಟ್ಟಾನ ಪಡಾವ ಹಿಂದಾಗಡೆ ನನಗೆ ಕೊಟ್ಟಾನ ಹಿಂದಾಡಿ ನಿನಗೆ ಅವ ಯಾಕೆ ಕೊಡ್ತಾನ ಇವ್ ಕೊಟ್ಟಾನ ನಿನಗೆ ಮೊನ್ನೆ ಅದನ್ನ ಒಟಾಡಿಗಿಂತ ಒಬ್ಬರದ ಹೇರ್ಕೊಂಡ್ ಹೋಗ್ಬೇಕು ಯಾವ್ದ ಒಟಾಡಿಗಿಂತ ಒಬ್ಬಂತ ಹೇರ್ ಒಂದ ದಿವಸ ಗ್ಯಾಪ್ ಮಾಡೀನಿ ಬಿಟ್ಟು ಯಾಕೆ ಅದು ಒಂದನ ಯಾಕೆ ಗ್ಯಾಪ್ ಮಾಡಿದಿ ಯಾಕ ಗ್ಯಾಪ್ ನಾನು ಮರ್ಜಿ ಅದ ನಾವು ಒಯ್ತಿಲ್ಲ ಅವಂದ ಇಂದ ಒಯ್ತಿಲ್ಲ ನಾನು ಒಟಾಡಿಗಿಂತ ಇವ್ರದ ಕಡಿಬೇಕು ಹೋಗಿ ಅಚ್ಚಿಗೆ ಯಾಕ ಬೇರೆ ಅದನ್ನ ಇದನ್ನ ಅವನದೊಂದು ಟ್ರಿಪ್ ಇವ್ರದೊಂದು ಟ್ರಿಪ್ ಹೋಯ್ತಪ್ಪ ನಾವ ನಾವೇನು ಕಾಳು ಹಾಕೋಣ ಬೇಡ ಏನು ಇದನ್ನ ಮಾಡ್ಕೋತವನು ತಿಂಗಳಾಗಂಟ್ಲೆ ನೀ ಕಾಳು ಅಲ್ಲ ಸುಮ್ಮನೆ ನಿನ್ನ ಸಂಬಂಧ ಹತ್ತೈತಿಕಪ್ಪ ಹತ್ತೈತಿ ಅಂದ್ರೆ ಮತ್ತೆ ಕಾಸ ಅಂತ ಮುರ್ಸೋದೆ ಕ್ಯಾಟ್ ಹಸಿ ಮುಕ್ಕಳಾಗಿನ ಹಸಿ ಅವಂತದ ಅಂತದ ನಾನು ಮುಕ್ಕಳೇನು ಹಸಿ ನಿನ್ನ ಮುಕ್ಕಳೇನು ಒಣಾದಿಲ್ಲ ಬಂದ ಆಚ ಕಡೆ ಹೊಲ್ದಾನ ನಾವೊಂದು ಈಚಿಗೆ ಬರಾಕ್ತತ್ಲ ಮಾಡ್ಲಿ ಆ ಡಿಕ್ರಿಸಿಂಗ್ ನೋಡು ಭಾಳ ಚಲೋ ಮಾಡಿದೆ ಮಾನ್ಯ ನಮ್ಮ ಹೊಲದಾಗ ಮತ್ತೊಂದು ನಾಯಿ ಬರತ್ತ ಆಕಿನ ಮೆಟ್ಟ ಕಿವಿ ಜಾಡಿಸಿನ ಇದೇನು ನಾಯಿಗೂ ಜಾಡಿಸಿನ ಸೇಮ್ ಹಿಂಗ ಇರ್ತದ ನಾಯಿ ಅದ ಇಲ್ಲಿ ಹಿಂಗ್ಯಾಕ್ ಮಾಡಾಕ್ತಾನೆ ಬ್ಯಾರೆದವ್ರ ನಾಯಿ ಅವ್ರ ಹೊಲ್ದಾಗ ಬಿಡ್ಯಾನ ನಾನ್ ನಿಮ್ಮ ಮ್ಯಾಲ ಹಾಸ್ಯನತ ನಾವು ಗೊತ್ತಾದ ನನಗೆ ಏ ಮಾರೇ ನಿನ್ನ ಯಾಕೆ ಆಸೆ ಅನ್ಲಿಲ್ಲ ನಮ್ಗ ಹೊಲ್ದಾಗ ಕಾಡಾಕತ್ತಿತ್ತದ ಒಂದ್ 2 ಮಡ್ಡ ತೊಗೊಂಡು ಇಕ್ರಿಸಿಂಗ್ ನೋಡ ನಮ್ಮ ಹೊಲದಾಗ ಬರೀ ಬಂದೆ ತಟ್ಟಾದ ಕಿವಿ ಮಡ್ಡಿ ಜಾಡಿಸಿನಿ ಮೊದಲ ಕಾಲ್ಮರಿ ನಾನು ನಮ್ಮ ಅಪ್ಪ ಓದಾವಲ್ಲ ಅವಾಗ 1300 ಕೊಟ್ಟು ಹೊಲ್ಸ್ಯಾನ ಒಂದ್ ಕಟ್ತಿಗೆ ನಾಯಿ ಹೆಂಗ್ ಮಾಡ್ತೈತೆ ಹೆಂಗ್ ಮಾಡ್ತೈತೆ ಸೇಮ್ ನಿನ್ನಂಗಿತ್ತು ನಾಟಕ ನೀ ಪಡ ಯಾವ ಕೊಟ್ಟಿದ್ದಿ ಊರ್ ಸಾವಿರ ಮಾಡಬೇಡ ನನ್ನ BP ಐತಿ ಅಂದ್ರೆ ಅವ್ನು ಬಿಡಂಗಿಲ್ಲ ಮತ್ತೆ ನೀ ಯಾರಿಗೆ ಬೆಳಕ್ ಕೊಟ್ಟಿದ್ದಿ ನಿಮ್ಗೆ ಎಷ್ಟು ದೂಷಣೆ ಕಡ್ದು ಕೊಡ್ತೀನಿ ನಾ ಹೇಳಿನಿ ಇದನ್ನ ಹೇಳ ನನಗೆ ನಾಯಿ ಬತ್ತು ನರಿ ಬತ್ತು ಇದು ಬೇಡ ಈ ವಿಷಯಕ್ಕೆ ಬಂದ ಅಂದ್ರೆ ಮತ್ತೆ ನಾ ಬಾಳ್ ಕೆಟ್ಟ ಏ ಪಡ ನಿಂಗೆ ಕೊಟ್ಟಿದ್ದು ನಾವು ಪಡ ನಿಂಗೆ ಕೊಟ್ಟಿದ್ದು ನೀ ಕಿಮ್ಮತ್ ಕೊಟ್ರ ನಾನು ಕಿಮ್ಮತ್ ಕೊಡ್ತಾನ ಓ ಮಾಲಕ್ರೆ ಪಡ ನಿಮಗ್ ಕೊಟ್ಟಿದ್ದು ರೀ ಕೊಟ್ಟಿರಿ ನೀವು ಗ್ಯಾಪ್ ಯಾಕೆ ಕೊಟ್ರಿ ಗ್ಯಾಪ್ ಏನ ಪಡ ಕಡಿಯಕ್ಕೆ ಯಾಕೆ ಬರ್ಲಿಲ್ಲ ಒಂದ್ ದಿವ್ಸ ಬರ್ಲಿಲ್ಲ ಯಾಕೆ ನೀವು ಏನ್ ಒಂದ್ ದಿವ್ಸ ಬರ್ಲಿಲ್ಲ ಆ ಕಬ್ಬು ಕಡ್ದು ಒಂದ್ ಹಂಗ ಒಣಗಿದು ಮಗ್ಲ ನಮ್ಮ ಊರ್ ಕಿರಿಯಪ್ಪನ ಹಾನಿ ಮಾಡಿ ಹೇಳ 8 ದಿನದಾಗ ನಿನ್ನ ಪಡನ ಹಸನ್ ಮಾಡಿ ಕೊಡ್ತಾನ ಪತ್ತಂದಿನಿ ಏ 8 ದಿನ ಅಂದ್ರೆ 8 ದಿನ ಒಯ್ದಿರ್ತೇನೆ ಅಲ್ಲ ಮಗ್ಲಾನವ್ರು ನೀರ ಪಡ್ದಾಗ ಹೊಂಟಿದ್ವಲ್ಲಿ ಏ
ಕಬ್ಬು ಕಡ್ದಿದ್ದು ಒಂದು ಸಂಗಿಲ್ಲ ಕಡ್ದಂಗೆ 8 ದಿವಸ ಒಳಗೆ ನಿಮ್ಗೆ ನಾವು ಆಯ್ ಮಾಡ್ತು ಅಂದಿದ್ದು 5 ದಿವಸ ಆಗಿತ್ತ ಇನ್ನು ಲಾಸ್ಟ್ ಟ್ರಿಪ್ ಒಂದ ಉಳ್ದಿತ್ತ ನಾಳೆ ಬಂದು ಕಡ್ದದನ್ನ ಹಸನ ಮಾಡ್ರ 6ನೇ ದಿವ್ಸಕ್ಕೆ ಹಾಕಿತ್ತದ ಅಂದ್ರೆ ನಿನ್ನ ಉದ್ದೇಶ ಹಂಗೇಳು ಈ ಫ್ಯಾಕ್ಟ್ರಿ ಚಾಲೋಗ ಕಡಿಯಾಕ ಚಾಲು ಮಾಡ್ರೆ ಮುಗಿತಕ್ಕ ನಂದು ಒಂದ ಪಡ ಕಡಿಯೋ ಉದ್ದೇಶ ನಿಂದ ಅಲ್ಲ ಈಗ ಮಂದಿ ಎಲ್ಲ ಕಬ್ಬು ಹಸನ ಅದು ನಮ್ದು ದಿನ ಹಂಗ ಕೂತಾವ ನಾವು ವಿಚಾರ ಮಾಡಾವ್ರು ಇಲ್ಲೋ ನಿನ್ನ ನಾಲಿಗೆ ಏನೈತಿ ಇಕ್ಕ ಏನಾಗೈತಿ 8 ದಿನ ಕಡ್ದು ಕೊಡಿ 8 ದಿನದೊಳಗೆ ಕಡ್ದು ಕೊಡ್ರಿ ಅಣ್ಣ ಅಂದವ ನೀನ ಏ ಅಪ್ಪ ಅದು ಕೊಡೋತ್ನಾಗ ಅಂದಿರ್ತೈತಿ ಮನುಷ್ಯ ಆದ್ರೆ ಒಂದು ಪಡ ಹಿಡಿದು ಮುಗಿಸ್ ಕೊಡ್ಬೇಕಲ್ಲ ನೀ ಇಲ್ಲಿ ಪಡ ಹಿಡಿತೀವಿ ಹೋಗಿ ಬ್ಯಾರೆದವ್ರು ಆ ಟೇಲರ್ ಗಟ್ಲೆ ಮಾಡ್ತೀವಿ ಈಗ ಒಂದು ಅರ್ಬಿ ಕಟ್ ಮಾಡಿರ್ತಾನ ಮತ್ತೊಬ್ಬ ಮಾಪ್ ಕೊಡಕ್ ಬಂದ್ರು ಅದು ಅಲ್ಲೇ ಸರಿಸಿಡೋದ ಅವ್ನ ಅರ್ಬಿ ಮಾಪ್ ತೊಗೊಂಡು ಅವ್ನು ಹೊಲ್ಯಾಕ ಚಾಲು ಮಾಡೋದು ಹಂಗ ಮಾಡಿ ಹೆಸರು ಯಾಕೆ ಕೆಡ್ಸಾತಿ ಇದ್ರಾಗ ನೀ ಹಂಗ ಮಾಡಿದೆ ಎಲ್ಲ ಟೇಲರ್ಗಳು ನಿನ್ನ ಎಲ್ಲೊಳ್ಳೆ ಬೆನ್ನ ಹತ್ತಿ ಬಡ್ದಿರ್ತಾರ ನೋಡ ಮತ್ತೆ ಅವ್ರು ಮಾಡೋದೇ ಹೇಳಿದ್ದೆ ಅವ್ರೇನ್ ಮಾಡ್ತಾರ ಅವ್ರ ಟೇಲರ್ ಆ ಡೈಪಿ ಬಿಡ್ರು ಈಗ ಏನ್ ಆಗುದೇನ ಆಗುದೇನಿಲ್ಲ ಈ ಕಬ್ಬು ನಿಮ್ಮ ಗ್ಯಾಂಗಿನವ್ರು ಕಡಿದ್ರು ನಾನು ಒಯ್ಯಾವ ನೋಡು ಹಟ್ ಒಯ್ಯಾವ ಹಾಳ್ಯಾಗ ಹೋಗಲ್ ಬಿಡತ್ತ ಏ ಹೋಗ ಇಲ್ಲ BP ಗುಳಿಗಿರಿ ಕೊಡೋಂಗ ಸಮಾಧಾನ ಆತನ ನಾಯಿ ಬತ್ತ ನರಿ ಬತ್ತ ನೋಡ್ ನಮ್ಮಲ್ಲಿ ಬಂದಿತ್ತ ಬಂದಿತ್ತ ನಮ್ಮಲ್ಲಿ ಜಿಗದಾಡಿ ಏ ನಿಮ್ಮ ನಾಟಕದವ್ರ ವಂಶದು ಐತೇನೆ ನಾನು ಹಿಂಗ್ಯಾಕ್ ಜಿಗಿದಾಡತ್ತೆ ನಾಟಕದವ್ರ ವಂಶ ಅಂದ್ರೆ ಕಲಾವಿದ್ರ ಅಂದ್ರೆ ಏನ ತಿಳ್ಕೊಂಡಿ ಮತ್ತೆ ಬಂದಾಗ ಕಲಾವಿದ್ರ ಅಂದ್ರೆ ನೀ ಏನ ತಿಳ್ಕೊಂಡಿ ಏ ನಿಂದ 100 ಎಕರೆ ಭೂಮಿ ಇದ್ರು ಯಾವ ಮಗನೂ ನೀನು ಮಾತಾಡ್ಸಂಗಿಲ್ಲ ಕಲಾವಿದಿಗೆ ಒಳ್ಳೆ ಒಂದು ಗೇರ್ ಭೂಮಿ ಇರ್ಲಿಕ್ಕೂ ಅವ್ನು ಕರೆದು ಮಾತಾಡಿಸ್ತಾರ ಕಲಾವಿದ್ರ ಬಗ್ಗೆ ನೀ ಮಾತಾಡ್ಸೋಬೇಡ ನಾವು ನಾಟಕದವ್ರು ನೋಡ ನಾವು ನಾಟಕದವ್ರು ಏ ಭರತನಾಟ್ಯ ನಾಟಕದವ್ರು ನಾವು ನಾವಳೆ ಚಲೋ ಪಡ ಕೊಟ್ಟು ಹೇಳಪ್ಪ ಇವಂಗ ಏನ ಪಡ ನೋಡು ನಿಂದ ನಾ ತಿಂದಿಲ್ಲ ನಾನು ನೀ ತಿಂದಿಲ್ಲ ನಿಂದ ಪಡ ಕಡಿದು ನಂದು ಐತೆ ನಿನ್ನ ಹೊಲ ಏನು ಕೆತ್ಕೊಂಡು ಹೊಂಟಿಲ್ಲ ನಾ ನಿನ್ನ ಕಬ್ಬು ಕಳ್ಸೋದಟ್ಟೈತೆ ನಂದ ಹಂಗಲ್ಲೋಪ ನಾ ಹೇಳ್ತಿಳ್ಕೊ ಬ್ಯಾರೆದವ್ರಿಗೆ ಕೊಟ್ಟಿದ್ವಿ ನಿಮ್ಮ ತಮ್ಮಗ ಕೊಟ್ಟಿದ್ವಿ ಕಾಸ ಕಾಮ್ನಿರ್ಲಿ ಅನ್ನಿರ್ಲಿ ನಾವು ತಿನ್ನೋದು ಏನ್ ನಾಯಿಗಳನ್ನು ಯಪ್ಪ ಹಿಂಗ್ಯಾಕ್ ಮಾಡತ್ತಿರ್ವೋ ಎಲ್ಲ ಇದು ಅಲ್ಲ ಹಂಗಲ್ಲ ಬ್ಯಾರೆದವ್ ಕೊಟ್ಟಿದ್ರೆ ಎರಡು ಜಿಗಿದಾಡ್ತಿದ್ದೀನಿ ಕಾಸ ನಿಮ್ಮ ತಮ್ಮ ಕೊಟ್ರೆ ಏನು ಪೆಟ್ಟಿದ್ರಿಕಿಲ್ಲ ಅಂದ್ರೆ ನಿಮ್ಮ ತಮ್ಮ ನಿಮ್ಮ ಶತ್ರುನು ಹಂಗಿಲ್ಲ ಸುರೇಶ್ ಹಂಗಿಲ್ಲ ಹೆಂಗಾರಿ ಆಯ್ತ ಹಂಗೆ ಐತದ ಹಂಗ ಅದ್ರ ನಿಲ್ಲೊಂದಿಟ್ಟ ಹಾ ನಿಲ್ಲ ಹೇಳ ಸಮಾಧಾನ ಹೇಳ ನಿಲ್ಲ ದರಿದ್ರ ಏ ನೀ ಏನ್ ಮಾತಾಡ ಮುತ್ಯ ಮುತ್ಯ ಅವ ಹಾಳ್ಯಾಗ ಹತ್ತಿ ಬುತ್ಕೊಂಡ್ ಹೋಗಿ ಅವ್ ಕಬ್ಬ ಅವ ಹೇರ್ಕೊಂಡ್ ಹೋಗೋಲ್ಯಾಕ ನನ್ ಗ್ಯಾಂಗ್ನವ್ರು ಕಡ್ದಾರು ನಾ ಅವ್ರಿಗೆ ಏನ್ ಹೇಳುದು ಹೇಳ್ತನು ಏನ ಅವ ಹೇರ್ಕೊಂಡ್ ಹೋಗ್ಲಿ ಅವ್ನ ಕಬ್ಬ ಏನ ಸುಳ್ಳ ನೀವು ಜಗಳಾಡೋದು ಬೇಡ ಪಾಪ ನೋಡಲಿ ತಮ್ಮ ನಮ್ಮ ಅನ್ನಗೆ ಇಟ್ಟು ಅವ್ರಿಗೆ ಅವ್ರ ಪಗಾರನ ಕೈಲಿಂದ ಕೊಡ್ತು ಹುಡುಗರೇ ಬರ್ರಿ ಹಂಗಲ್ಲ ಕಬ್ಬು ನನಗ ಕೊಡೋಲ್ಯಾಕ್ಬಿಟ್ನಿ ಹಾಳಾಗಿ ದೀಪ ತಗೊಂಡು ಹೋಗಿ ಇದೇನ ಮತ್ತ ಹಂಗ ನೀ ಮಾಡೋದಕ್ಕೆ ಮತ್ತೇನ ನಾವು ಹಂಗ ನಿನ್ನಂತ ದರಿದ್ರ ಬೆಳಗಾವ್ ಡಿಸ್ಟ್ರಿಕ್ಟ್ದಾಗ ಯಾಕೆ ಹೇಳ್ತಾನೆ ಕೇಳ ಹೇಳ್ತಾನ ಈಗ ನಮ್ಮ ಅಣ್ಣ ಅರ್ಧ ಕಡ್ದಾನು ಪಡ ನಮ್ಮ ಅಣ್ಣನ ಕೇಳಿದೇನು ಕಿಸ್ಬಾಯ್ತು ಇವನ್ ಕೇಳ್ಬೇಕಾಗಿತ್ತು ಮುತ್ಯಾನ ನೀನ ಈ ಮುತ್ಯಾನ ಕೇಳಿ ಕಡಿಬೇಕಾಗಿತ್ತು ಪಾಪ ತಮಗೆ ಒಂದು ಕಬ್ಬು ಕಳಿಂಬಿದ್ದು ಆತ ಕಡಿಯಾಕತೈತೆ ನೀ ಅನ್ಕೊಂಡಿ ಅಟ್ಟು ಹುಚ್ಚುಳ ಮಗ ಅಲ್ಲ ನೀವ ಇಂಥ 1 ಡಬ್ಬಿಗೆ 10 ಡಬ್ಬಿಗೆ ಲೆಕ್ಕ ಹಾಕು ಮಗ ಅಲ್ಲ ಮತ್ತೆ ಅದಕ್ಕೆ ತೆಪ್ಪಿತ್ತಂದ್ರೆ ನನಗೆ BP ಇರ್ತೈತೆ ನಿನ್ನ ಕಬ್ಬು ತಗೊಂಡು ನಾ ಏನು ಮಾಡ್ಲ ಎಬಡಿ ಊರು ಎಬಡಿ ಆಚೆಗಡೆ ಪಡ ಒಂದ ಹಿಡ್ದೆ ನೋಡ 2.5 ಎಕರೆ ಇದ್ದೆ ಆದ್ರೂ ನೀನು ಕಡ್ಕೋ ಹೋಗ ನಮ್ಗೆ ನೀರಿಲ್ಲ ತಿಳ್ಕೊಂಡೇನ ತೆಪ್ಪಿತ್ತಂದ್ರೆ ಬರ್ತೈತಿ ನೋಡ ಕಬ್ಬ ನಾ ಹೇರುದಾರ ಇಟ್ಟೊತ್ತಕ್ಕ ಡ್ಯಾನ್ಸ್ ಯಾಕೆ ಮಾಡಿದೆ ಯಾರ ನೀ ಹಂಗ ಮಾತಾಡ್ರಿ ನನಗೆ ಎಲ್ಲ ತಾನ ಮಾತಾಡ್ಯಾನು ಮತ್ತೆ ಹಂಗ ಮಾತಾಡ್ರಿ ಅಂತ ನೋಡಿಲೆ ನಾ ಏನು ಮಾತಾಡ್ತೀವಿ ಪಾಪ ಗಪ್ ನಿಂತಾನ ಗಪ್ ನಿಲ್ಲದಲ್ಲ ಒಂದೊಂದು ಮಾತು ಮಾತಾಡಿರ್ತಾನ ಮಗ ಅವ ಚುಚ್ಚು ಅಂತ ಮಾತು ಮಾತಾಡಿರ್ತಾನ ಏನ್ ಮಾಡವ ಅವ್ರ ನಾಯಿ ಅವ್ರು ಬಡದ್ರು ಒಂದ್ ಹೇಳ್ತಿ ಟೇಲರ್ ಅಂತ ಹ್ಞೂ ಬಂದವನ ಇಲ್ಲೇ ಹತ್ತೈತಿ ಪಡ್ದು ಹತ್ತೈತಿ ನೀವು ಬರ್ತಾನ ನನ್ನ ನಾಯಿ ಬಂದಿತ್ತ ಬಡ್ದು ನಾಯಿ ಅಲ್ಲ ನಮ್ಮ ಮನ್ಯಾಗೂ ನಿಮ್ಮ ನಾಯಿ ಬಂದಿತ್ತೊಮ್ಮೆ ಹಚ್ಚಿ ಜಾಡಿಸಿದ್ವು ನಾವು ಏಪ್ಪ ಈಗ ನಿಮ್ಮ ತಮ್ಮ ಹೇರ್ಕೊಂಡು ಹೋಗ ನಾನು ನೀ ಹೇರ್ಕೊಂಡು ಹೋಗ್ತಾ ಹೋಗ್ಬಾಬ ಯಾರ್ದು ನಮ್ಗೆ ಏನಕ್ಕೆ ಬೇಕಾಗಿರಲ್ಲ ಬೇಕಾಗಿರಲ್ಲ ಇಲ್ಲ ನಿನ್ನ ಕಬ್ಬು ನೀ ಹರ್ಕೊಂಡು ಹೋಗ ಇದ ಪಟ್ಟಿ ಅವಂದ ಇವ್ರ ದೊಡ್ಡಪ್ಪನ ಮಗಂದ ಐತಿ ನೋಡ ಆ ಪಟ್ಟಿನೂ ಈ ಕಡ್ದಿ ಇದ ಪಟ್ಟಿ ಜೋಡಿ ಅದನ್ನ ಕಡ್ಕೊಂಡು ಹೋಗ ಹಾ ಅಲ್ಲಿ ಬಂದು ಡ್ಯಾನ್ಸ್ ಮಾಡಕೈತಿ ಅಂದ್ರೆ ಏನ್ ಮಾಡ್ಲಿ ಹೇಳಿ ಮಾಡ್ರಿ ಇಲ್ಲೋಲೆ ನನ್ನ ಸರಳ ಹಡಿಸ್ಯಾಣ ಮಗ ಯಾವ ಇಲ್ಲ ಹೇಳಾರ್ದು ಮಾಡ್ರೆ ನಾ ಯಾರನ್ನೂ ಹೆಂಡ್ರನ್ನು ಬಿಡಂಗಿಲ್ಲ ಮಕ್ಕಳನ್ನು ಬಿಡಂಗಿಲ್ಲ ಅಂತವ್ರನ್ನ ಬಿಡಂಗಿಲ್ಲ ಪವನ್ಯಾರನ್ನು ಬಿಡಂಗಿಲ್ಲ ಆಜುಬಾಜುದವ್ರನ್ನ ಬಿಡಂಗಿಲ್ಲ ತಾಲೂಕದವ್ರನ್ನ ಬಿಡಂಗಿಲ್ಲ ಜಿಲ್ಲಾದವ್ರನ್ನ ಬಿಡಂಗಿಲ್ಲ ಅವನೇನು ಮಾಡ್ಲಿ ಅವ್ರು ಬಿಡಂಗಿಲ್ಲ ಇವ್ರು ಬಿಡಂಗಿಲ್ಲ ಏನಿದೆ ಏನ ಹೇಳಾರ್ದ ತಪ್ಪು ಮಾಡ್ರಿ ಹೆಣ್ಣೆ ಹೇಳಿ ಹಾ ಏನ ನಾ ನೋಡಪ್ಪ ಹಿಂಗಿನ ನನಗೆ ಒಂದು ಟ್ರಿಪ್ ಕಡಿಮೆ ಬಿದ್ದೈತಿ ನೀನ ಕಡ್ದು ಬಿಟ್ಟದಿ ಅದನ್ನ ಕೈಲಿನಪ್ಪ ಹ್ಞೂ ತಮ್ಮ ಕಡ್ಕೊರಪ್ಪ ಕೊಡ್ಕೊಪ್ಪ ಮತ್ತ ಏ ಮಾಯಾ ಮನ್ಯಾಗ ಹೋಗಿ ಮಾಡ ಹಂಗಲ್ಲಿ ಇದು ಒಂದು ಟ್ರಿಪ್ ಕಬ್ಬಿಗೆ ಹಿಂಗೆ ಮಾಡಿ ಅಲ್ಲಿ 2.5 ಎಕರೆ ಕೊಡಕತ್ತಿಲ್ಲ ಕರೆ ಅಪ್ಪ ಇಲ್ಲಿ ಅರ್ಧಾಕ್ ಬಂದ್ ಹಿಂಗ್ ಮಾಡಿ ಏ ದೇವ್ರ ನೀವು ದೇವ್ರ ಚಾಂದ ನೀನ ಒಂದು ಹೊಟ್ಟಿಲಿ ಹುಟ್ಟಿದವನ ನೀನ ಇಟ್ಟ ಇರ್ತ ನೀನು ಆಡಿಸಿದೇನೆ
ಮೊದ್ಲ ಬಿಸಿಲು ಹೆಚ್ಚಾಗನ ಗ್ಯಾಂಗ್ನವ್ರು ಇಲ್ಲ ಅದೇನೋ ಐತ್ಲ ಕಡ್ಕೊಂಡ ಎಡ್ತಾಗಿ ಸೈತತ್ತ ಹಂಗ ನೀ ಆ ಪಡ ಈ ಪಡ ತಿರ್ಸಾಡಕ್ ಹಚ್ತಾನ ಮಾತಾಡ್ಬಿಡ್ತಾನ ಮತ್ತೇನ ಮತ್ ಹೊಸ ಚಾಲು ಆಕೈತಿ ಇಲ್ದ್ರ ಮುಂದುವರಿಯುವುದು ಹಾಕ್ಬೇಕಾಕೈತಿ ನೋಡಿ ಹೇಳ್ತಾನ ಮತ್ತ ಮುಗಿಸ್ಬಿಡ್ರಿ ನಾ ಮುಗಿಸ್ರಿ ಮತ್ ಹೇಳ್ತಾನ ನಾ ಹೇಳ್ದ ನೀ ಹೇರ ನಾನ ಹೇಳ್ದ ಕಬ್ಬು ನೀ ಹೇರು ಅಲ್ಲಿ 2.5 ಎಕರೆ ದೊಡ್ಡಪ್ಪನ ಮಗಂದೈತಿ ನಂದ ಅಲ್ಲಿ ಒಡ್ರ ಟ್ಯಾಕ್ಸ್ ಸಿಕ್ಕೈತಿ 9 ಎಕರೆ ಅದನ್ನ ಕಡ್ಕೋತಾನ ಅದನ್ನು ನೀನ ಕಡ್ದ್ಬೇಡ ಎಷ್ಟು ಉದಾರ ಮನಸ್ಸೈತಿ ಅನ್ಬೇಕು ಏ ಒಂದ್ ಮಾತು ಹೇಳ್ತೀನಿ ಕೇಳ್ರಿ ಎಲ್ಲಾರಿಗೂ ಹೇಳ್ತೀನಿ ಈ ಸರ್ವ ಜನಕ್ಕೆ ಹೇಳ್ತಾನು ಮನ್ಯಾನವ್ರ ತಪ್ಪು ಮಾಡ್ರೆ ಮನುಷ್ಯ ಸಿಟ್ಟು ಬರ್ತೈತಿ ಹೊರಗಿನವ್ರ ತಪ್ಪು ಮಾಡ್ರೆ ಮನುಷ್ಯ ಸಿಟ್ಟು ಬರಂಗಿಲ್ಲ ನೀವು ಮನ್ಯಾನವ್ರು ಇದ್ದಂಗದ್ರಿ ಮನಿ ಮಗ್ಗಲಿಗೆ ಅವ್ರ ನನಗೆ ಸಿಟ್ಟು ಬರ್ತದ ಆಯ್ತಳಪ್ಪ ಏನ್ 1 ಟ್ರಿಪ್ 2 ಟ್ರಿಪ್ ಇದನ್ನ ಮಾಡ್ತಾನ ಅದನ್ನು 2.5 ಎಕರೆ ಅಲ್ಲ 5-6 ಟ್ರಿಪ್ ಆಕೈತಿ ಬಯ್ಯ ಆಯ್ತು ಬಿಡಪ್ಪ ಚಿದಾನ ಓದ್ ಬಿಡ ಏನಾರು ಅಂತ ಸೇರ್ಸ್ಬಿಡ್ತೋಳಪ್ಪ ಅಂದ ಮಟ ತಲಿ ಕೆಡಿ ಏನು ಮಾರಾಯ ಎಲ್ಲ ಆತ ಪಡ ಅಂತ ಎಲ್ಲ ಕಿಡಿದಾರ ಬಾಟ್ನ ಏನು ಹೇರ್ಸ್ಬಿಟ್ಟ ಇದನ್ನ ಮಾಡಿ ನಡಿ ಆತಳ ಮಲ್ಲಪ್ಪ ನೀ ಏನು ಮಾರ ಈ ನಮ್ಮನಿ ಒದರ್ಕೋತ ಅಲ್ಲ ಕಪ್ ನಿಂದು ಐತಳ ಅಲ್ಲೋ ಕೇಳಬೇಕಲ್ಲ ಒಂದ್ ಮಾತು ಅವ್ರನ್ನ ಕೇಳಬೇಕಾಗಿತ್ತ ನಂದು ಏನು ಗೊತ್ತಿತ್ತನ ಅವ್ರ ಅಂತಂಬ್ರ ಎಲ್ಲ ಒಂದ ಇರ್ತಾರ ಹಿಂಗೆ ಸಾವಿರ ಅಪ್ಪ ಕೇಳ್ರ ಕೊಡಕ್ಕಿಲ್ಲ ನಾ ಕೇಳಿಲ್ಲ ಹೋಗೋ ನಾವು ಮೊದ್ಲ ಹೆಂಗ್ ಮಾಡಿದ್ ನೋಡಿದೆ ಇಲ್ಲ ಯಾವ್ದು ಚಲೋದ ನಿಮ್ಮ ಅಣ್ಣ ಗುಣ ಚಲೋ ಐತಿ ನಾ ಚಲೋ ಐತಿ ಬಿಪಿ ಐತೆ ಯಾಂಬಲ್ ಒಂದು ಏರ್ತು ಏನ್ ಮಾಡ್ಬೇಕು ಅದಕ್ಕೆ ಖಬರ್ ಅದಕ್ಕೆ BP ಕಡಿಮೆ ಆಗ್ಬೇಕು ಲಾಸ್ಟ್ ನಿನ್ಗ ಬಯ್ಯ ನಾವು ಸ್ವಾಗತ ಮಾಡಿ ಇದನ್ನ ಮಾಡಿಸ್ಬಿಡಪ್ಪ ದಾಡ್ಸಿ